ವರಮಹಾಲಕ್ಷ್ಮಿ ಪೂಜೆ ಸಂಸ್ಥೆಯ ವರಮಹಾಲಕ್ಷ್ಮಿ ಪೂಜೆಯು 1974ರಲ್ಲಿ ಪ್ರಾರಂಭವಾಗಿದ್ದು ಶ್ರೀ ಲಕ್ಷ್ಮೀ ವೆಂಕಟರಮಣ ದೇವಸ್ಥಾನದಲ್ಲಿ ಸಾರ್ವಜನಿಕವಾಗಿ 2 ವರ್ಷಗಳ ಕಾಲ ಆಚರಿಸಿದೆವು. ನಂತರ ಅಲ್ಲಿಯ ಸ್ವಾಮಿಗಳು ಬಂದವರು ಇಲ್ಲಿ ಸಾರ್ವಜನಿಕವಾಗಿ ಆಚರಿಸುವ ಪದ್ಧತಿ ಇಲ್ಲ ಎಂಬ ಕಾರಣಕ್ಕಾಗಿ ಮುಂದೆ 2 ವರ್ಷ ಮಹಾಮಾಯಿ ದೇವಸ್ಥಾನದ ಸಭಾಂಗಣದಲ್ಲಿ ಆಚರಿಸಿದ್ದೇವೆ. ನಂತರ ಶ್ರೀ ರಾಘವೇಂದ್ರ ಮಠದ ಸಭಾಂಗಣ ಉದ್ಘಾಟನೆಯಾದ ಬಳಿಕ ಶ್ರೀಮತಿ ಕಲಾವತಿ ಪೂವಪ್ಪ ಅವರ ನೇತೃತ್ವದಲ್ಲಿ ಪ್ರಾರಂಭಗೊಂಡ ವರಮಹಾಲಕ್ಷ್ಮಿ ಪೂಜೆಯು 46ನೇ ವರ್ಷಗಳಿಂದ ಶ್ರೀ ರಾಯರ ಮಠದ ಆವರಣದಲ್ಲಿ ನಡೆಸುತ್ತಾ ಬಂದಿರುತ್ತೇವೆ. ಇದೀಗ 50ನೇ ವರ್ಷದ ಸಂಭ್ರಮದಲ್ಲಿ ನಾವಿದ್ದೇವೆ. ಶ್ರೀ ವೇದಮೂರ್ತಿ ರಾಘವೇಂದ್ರ ಉಡುಪರು ಬಹಳ ಕ್ರಮ ಪ್ರಕಾರವಾಗಿ ಪೂಜಾ ವಿಧಿವಿಧಾನಗಳನ್ನು ನೆರವೇರಿಸುತ್ತಾರೆ. ವಿಶ್ವ ಹಿಂದೂ ಪರಿಷತ್ ರಾಷ್ಟ್ರ ಸೇವಿಕಾ ಸಮಿತಿಯಿಂದ ವರಮಹಾಲಕ್ಷ್ಮಿ ಪೂಜೆಯನ್ನು ಪ್ರಾರಂಭಿಸಲಾಯಿತು. ಆಗ ನಮ್ಮ ಜೊತೆ ಇದ್ದವರು ಕಲಾವತಿ ಪೂವಪ್ಪ, ಸವಿತಾ ರಾಮ್ ಭಟ್, ಪ್ರೇಮ ಕೊಡುವ, ಲಲಿತಾ ಕೇಟಿ ಭಟ್, ವತ್ಸಲ ಶೆಣಿ, ವೀಣಾ ಕೊಡತ್ತಾರೆ. ನಂತರ ಅದು ವರಮಹಾಲಕ್ಷ್ಮಿ ಪೂಜಾ ಸಮಿತಿ ಕಲ್ಲಾರೆ ಪುತ್ತೂರು ಎಂಬುದಾಗಿ ಇದೀಗ ವಿಶ್ವ ಹಿಂದೂ ಪರಿಷತ್ ಮಾತೃಮಂಡಳಿಯವರು ಸುಮಾರು 5-6 ವರ್ಷಗಳಿಂದ ನಮ್ಮ ಜೊತೆ ಸೇರಿಕೊಂಡಿದ್ದಾರೆ. ಈಗ ಈ ಸಮಿತಿಯಲ್ಲಿ ಪ್ರೇಮಲತಾ ರಾವ್, ವತ್ಸಲ ರಾಜ್ಞಿ, ಮೋಹಿನಿ ದಿವಾಕರ್, ಉಮಾ ಪ್ರಸನ್ನ, ವೀಣಾ ಕೊಡತ್ತಾಯ, ವಿಶ್ವ ಹಿಂದೂ ಪರಿಷತ್ತಿನ ಜಯಲಕ್ಷ್ಮಿ ಎಲ್ಲರೂ ಒಟ್ಟಾಗಿದ್ದೇವೆ. ನಾವೆಲ್ಲ ಒಗ್ಗಟ್ಟಾಗಿ ಕೆಲಸ ಮಾಡುತ್ತಿದ್ದೇವೆ. 50ನೇ ವರ್ಷದ ನೆನಪಿಗಾಗಿ ಪೂಜೆ ಮಾಡಿಸಿದ ಎಲ್ಲ ಭಕ್ತರಿಗೆ ಲಕ್ಷ್ಮೀ ಮೂರ್ತಿಯನ್ನು ಪ್ರಸಾದ ರೂಪದಲ್ಲಿ ನೀಡುತ್ತಿದ್ದೇವೆ. ಜೊತೆಯಲ್ಲಿ ಪ್ರತಿ ವರ್ಷದಂತೆ ಭೋಜನ ಪ್ರಸಾದವು ಕೂಡ ಬಹಳ ವಿಜೃಂಭಣೆಯಿಂದ ಆಗುತ್ತದೆ. ಶ್ರೀ ವರಮಹಾಲಕ್ಷ್ಮಿ ಪೂಜಾ ಸಮಿತಿ ಕಲ್ಲಾರೆ ಪುತ್ತೂರು, ವಿಶ್ವ ಹಿಂದೂ ಪರಿಷತ್ ಮಾತೃಮಂಡಳಿ ಪುತ್ತೂರು. ಪ್ರಿಯರೇ, ಸತ್ಯ ಶ್ರೀ ಕ್ರೋಧಿನಾಮ ಸಂವತ್ಸರದ ಶಿವಮಾತ ಮಾತಾ 1 ಸರ್ವ ತಾರೀಕು 17-24ನೇ ಕಾರ್ಯಕ್ರಮ ಹೇಗಿರ್ತದೆ? ಕಾರ್ಯಕ್ರಮಗಳು 16/8/24ನೇ ಶುಕ್ರವಾರ ಸಾಯಂಕಾಲ ಕಲಶ ಪ್ರತಿಷ್ಠೆ. ಯಾಕೆಂದ್ರೆ ಆ ದಿವಸ ಏಕಾದಶಿ ಆದ ಕಾರಣ ನಾವು ನಮ್ಮ ಕ್ರಮದಲ್ಲಿ ನಾವು ಪೂಜೆ ಮಾಡುವುದಿಲ್ಲ. ಬೇರೆ ಎಲ್ಲ ಕಡೆ ಮಾಡ್ತಾ ಇದ್ದಾರೆ, ಆದರೆ ನಮ್ಮ ಮಠದಲ್ಲಿ ನಾವು ಸರಿಯಾದ ಕ್ರಮದಲ್ಲಿ ಮಾಡುವ ಕಾರಣ ಆ ದಿವಸ ಕಲಶ ಪ್ರತಿಷ್ಠೆ ಮಾತ್ರ ಮಾಡ್ತಾ ಇದ್ದೇವೆ. ಊಟ ಮಾಡಲಿಕ್ಕೆ ಆಗುದಿಲ್ಲ, ದೇವರಿಗೆ ಸಮರ್ಪಣೆ ಮಾಡಲಿಕ್ಕೆ ಆಗುದಿಲ್ಲ, ಪುಷ್ಪ ಇಡ್ಲಿಕ್ಕೆ ಆಗುದಿಲ್ಲ, ಯಾವುದೂ ಆಗುದಿಲ್ಲ. ಆದ ಕಾರಣ 17ನೇ ತಾರೀಕು 17/8 ಶನಿವಾರ ಬೆಳಿಗ್ಗೆ 10 ಪೂಜೆ ಪ್ರಾರಂಭ. ನಂತರ ಲಲಿತಾ ಸಹಸ್ರನಾಮ, ಅದರ ನಂತರ ತಿರುಪತಿ ತಿರುಮಲ ಟ್ರಸ್ಟ್ ಬೊಳವಾರ ಇವರಿಂದ ಭಜನಾ ಕಾರ್ಯಕ್ರಮ. ಮಧ್ಯಾಹ್ನ 12 ಗಂಟೆಗೆ ಮಹಾಪೂಜೆ, ಪ್ರಸಾದ ವಿತರಣೆ. ಜೊತೆಯಲ್ಲಿ 11 ಸಭಾ ಕಾರ್ಯಕ್ರಮ. ಯಾವಾಗಲೂ ನಾವು ಸಭಾ ಕಾರ್ಯಕ್ರಮ ಮಾಡುವುದಿಲ್ಲ, ಈ ವರ್ಷ 50ನೇ ವರ್ಷ ಅಂತ ಹೇಳಿ. ಅಧ್ಯಕ್ಷತೆ ವೀಣಾ ಕೊಡತಾಯ, ಮುಖ್ಯ ಅತಿಥಿ ಶ್ರೀಮತಿ ಸುರೇಖಾ ರಾಜ್, ವಿಶ್ವ ಹಿಂದೂ ಪರಿಷತ್ ದುರ್ಗಾವಾಹಿನಿ ಪ್ರಾಂತ ಸಂಯೋಜಕ. ನಂತರ ಮಹಾಪೂಜೆ, ಪ್ರಸಾದ ವಿತರಣೆ ಮತ್ತು ಭೋಜನ. Navratan Electrical and Plumbing, wholesale dealers in electricals, plumbing, hardware, home appliances, sanitary, LED lights and electronics. All brands electronics and electrical items are under one roof. Navratan Electrical and Plumbing, opposite Sachin Traders, Main Road, Darbe, Puttur. Contact 8105973951, 9481644951. 9663814451, 08251 200 551.
ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.